ಕರಾವಳಿ ಭಾಗದಲ್ಲಿ ಮೊಟ್ಟಮೊದಲ ಬಾರಿಗೆ ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ವತಿಯಿಂದ ನಗರದ ಕುದ್ಮುಲ್ ರಂಗರಾವ್ ಪುರಭವನದಲ್ಲಿ ಹಮ್ಮಿಕೊಂಡ ಕರಾವಳಿ ಜಾನಪದ ಜಾತ್ರೆ ಅದ್ಧೂರಿಯಾಗಿ ತೆರೆಕಂಡಿದೆ. ಜಾನಪದ ವೈಶಿಷ್ಟ್ಯ ಸಾರುವ ವಿವಿಧ ಕಾರ್ಯಕ್ರಮಗಳು ಎಲ್ಲರ ಗಮನ ಸೆಳೆಯಿತು. ಜಾನಪದ ಜಾತ್ರೆಯ ಸಮಾರೋಪ ಕಾರ್ಯಕ್ರಮವು ಜರುಗಿತು. ಕಾರ್ಯಕ್ರಮದಲ್ಲಿ ಉಡುಪಿ ಜಿಲ್ಲಾ ಘಟಕ ಕಾರ್ಯದರ್ಶಿ ರವಿರಾಜ್ ಪಾಲ್ಗೊಂಡು ಮಾತನಾಡಿ, ಸರ್ಕಾರ ಜಾನಪದಗಳನ್ನು ಉಳಿಸುವ ಕೆಲಸ ಮಾಡಬೇಕು, ಕಲೆ ಸಂಸ್ಕೃತಿ ಬೆಳವಣಿಗೆಗೆ ಪೂರಕವಾದ ಕೆಲಸ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ. ಈ ಸಂಸ್ಥೆ ಇವತ್ತು ಕರ್ನಾಟಕದಲ್ಲಿ ಜಾನಪದ ಕಲೆ ಮತ್ತು ಸಂಸ್ಕೃತಿಯನ್ನು ಉಳಿಸುವಲ್ಲಿ ಬಹಳ ದೊಡ್ಡ ಕೆಲಸ ಮಾಡ್ತಾ ಇದೆ. ಪ್ರದರ್ಶನ ಕಲೆಗಳ ಬಗ್ಗೆ ಬಹಳ ಯೋಚಿಸ್ತೇವೆ. ಕಣ್ಣಿಗೆ ಕಾಣುವಂಥದ್ದು, ನಾವು ಸುಲಭವಾಗಿ ನೋಡಲಿಕ್ಕೆ ಸಾಧ್ಯವಾಗುವಂಥದ್ದು, ಅರ್ಥವಾಗುವಂಥದ್ದು ಜಾನಪದ ಕಲೆಗಳು. ಆದರೆ ಈ ಎಲ್ಲ ಕಲೆಗಳ ಹಿಂದೆ ಒಂದು ಸಂಸ್ಕೃತಿ ಇದೆ. ಅದು ಆ ನಾಡಿನ ಜನರ, ಈಗ ನಾವು ಉದಾಹರಣೆಗೆ ತಗೊಂಡ್ರೆ ನಮ್ಮ ಕರಾವಳಿಯಲ್ಲಿ ನಮ್ಮ ಇಲ್ಲಿಯ ಜನಜೀವನದ ಕಥೆಗಳೇ ಜಾನಪದ ಕಲೆಗಳಾಗಿ ರೂಪುಗೊಂಡಿವೆ. ಅದು ಭೂತಾರಾಧನೆ ಇರ್ಬೋದು, ನಾಗಮಂಡಲ ಇರ್ಬೋದು, ಅಥವಾ ಸಿರಿ, ಯಾವುದೇ ಇತರ ಪ್ರಕಾರಗಳಿರ್ಬೋದು. ಇದೆಲ್ಲವೂ ಕೂಡ ಮಂಗಳೂರು ತಾಲೂಕು ಘಟಕದ ಮೋಹನ್ ದಾಸ್ ರೈ, ಪುತ್ತೂರು ತಾಲೂಕು ಘಟಕ ವಿಜಯಕುಮಾರ್ ಭಂಡಾರಿ, ನಮ್ಮ ಕುಡ್ಲ ವಾಹಿನಿ ನಿರ್ದೇಶಕ ಲೀಲಾಕ್ಷ ಕರ್ಕೇರ, ಕರ್ನಾಟಕ ಜಾನಪದ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ಅಧ್ಯಕ್ಷ ಪ್ರವೀಣ್ ಕುಮಾರ್ ಕೊಡಿಯಾಲ್ಬಾಯ್, ಚಿತ್ರ ನಿರ್ಮಾಪಕ ತಾರನಾಥ್ ಶೆಟ್ಟಿ ಬೋಳಾರ, ಕಾರ್ಯದರ್ಶಿ ಲಕ್ಷ್ಮೀಶ್ ಸುವರ್ಣ, ಮಂಗಳೂರು ತಾಲೂಕು ಅಧ್ಯಕ್ಷ ಅರುಣ್ ಉಳ್ಳಾಲ್, ಪದಾಧಿಕಾರಿಗಳಾದ ಅಸ್ಗರ್ ಮುಡಿಪು, ಮೋಹನ್ ದಾಸ್ ರೈ ಮೊದಲಾದವರು ಉಪಸ್ಥಿತರಿದ್ದರು. ಇನ್ನು ತುಳುನಾಡಿನ ಕೈಗಾಡಿ, ಎತ್ತಿನಗಾಡಿ, ಕಂಬಳ, ಕೋಳಿಯಂಕ, ಭತ್ತ ಕಟ್ಟೋದು, ದೈವಾರಾಧನೆ, ನಾಗಾರಾಧನೆ, ಯಕ್ಷಗಾನ, ಬೆಸ್ತರ ಪ್ರತಿಕೃತಿಗಳು ಜಾನಪದ ಲೋಕದಲ್ಲಿ ಗಮನ ಸೆಳೆಯಿತು. ಅದೇ ರೀತಿ ಅದ್ಭುತವಾಗಿ ವಿತರಿಸಿದಂತಹ ವ್ಯಕ್ತಿ ತಿಲಕ್ ರಾಜ್ ಕುಲಾಲ್ ಅವರು.